ಶ್ರೀ ಗಣೇಶೋತ್ಸವದ ಇವರ 47 ವರ್ಷದ ಶ್ರೀ ಗಣೇಶೋತ್ಸವ ಇದೀಗ ವಿಸರ್ಜನೆ ಮೆರವಣಿಗೆ ಬೀದಿಯಿಂದ ಹೊರಟು ತಲಪಾಡಿ ತಳಿ ಬಾಲಕನಿಂದ ಸಂಹಾರವಾದಂತೆ ಕನಸು ಕಾಣುತ್ತಾಳೆ. ಇದರಿಂದ ದಿಗ್ಭ್ರಾಂತಳಾದ ಮಹಿಷಿ ತನ್ನ ಪಂಡ ಮುಖ್ಯರನ ಸಲಹೆಯಂತೆ ಅಮೃತವನ್ನು ಸೇವಿಸಿ ಅಮರಳಾಗಲು ಇಂದ್ರಲೋಕಕ್ಕೆ ದಾಳಿ ಮಾಡುತ್ತಾಳೆ. ಈ ದಾಳಿಯಿಂದ ಕಂಗಾಲಾದ ಇಂದ್ರನ ನೆನಪಿಗೆ ನಾರದರು ಬಂದು ನಿನಗೆ ಬೇಕಾದ ಅಮೃತ ಭೂಲೋಕದಲ್ಲಿದೆ ಎಂದು ಹೇಳಿ ಮಹಿಷಿಯನ್ನು ಮಣಿಕಂಠನಲ್ಲಿಗೆ ಕಳುಹಿಸುತ್ತಾರೆ.
ಇವರಿಬ್ಬರ ನಡುವೆ ಘೋರ ಯುದ್ಧ ನಡೆದು ಮಹಿಷಿ ಅಂತ್ಯವಾಗುತ್ತಾಳೆ. ಮಹಿಷಿ ಯಾವ ಹಸುರನ ಅಟ್ಟಹಾಸ ಕಂಡು ದಿಟ್ಟತನವನ್ನು ಮರೆತು ಕೆಟ್ಟವೆಂದು ಕೂಗುತ್ತಾ ದಟ್ಟಡವಿಗೆ ಹೋರುತ್ತಿದ್ದೀರೋ ಆ ಮಹಿಷನ ಸಹೋದರಿ ಮಹಿಷಿ. ವಾಸಿಕೆಯನ್ನು ಹಿಡಿಯಲು ರಾಕ್ಷಸರು ಬೇಕಾಯಿತು, ಮಂದರ ಪರ್ವತವನ್ನು ಎಳೆದಾಡಲು ದಾನವರು ಬೇಕಾಯಿತು, ಕ್ಷೀರಸಾಗರವನ್ನು ಕರೆಯಲು ದೈತ್ಯರು ಬೇಕಾಯಿತು. ಅಮೃತ ಕುಡಿಯಲು ಮಾತ್ರ ನಾವು ಅರ್ಹರಲ್ಲವೋ? ನನಗೀಗ ಅಮೃತವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ಲೋಕವನ್ನೇ ನಾಶ ಮಾಡಿಬಿಡುತ್ತೇನೆ. ಮೊದಲು ನಿನ್ನ ಪ್ರಾಣವನ್ನು ಉಳಿಸಿಕೊ, ಆನಂತರ ದೇವಲೋಕದ ಮಾತನಾಡು. ಯಾರದು ಮರೆಯಲ್ಲಿ ನಿಂತು ಈ ಮಹಿಷಿಯ ಪ್ರಾಣದ ವಿಷಯ ಮಾತನಾಡುತ್ತಿರುವುದು? ಧೈರ್ಯವಿದ್ದರೆ ಎದುರಿಗೆ ಬಾ. ಯಾರು ನೀನು? ನಾನು ಮಣಿಕಂಠ. ಆ ವಿಷಕಂಠನಿಗೆ ಹೆದರದ ನಾನು ಮಣಿಕಂಠನಿಗೆ ಹೆದರುವೆನೇನು? ನೀನೇನೋ ಬಾಲಕ, ಈ ಮಹಿಷಿಯನ್ನು ಕೆರಳಿಸಬೇಡ, ಹೊರಟು ಹೋಗು. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಎದುರಿಸಿದ್ದು, ಸಂಹರಿಸಿದ್ದು. ಅವನು ಹುಟ್ಟಿದ್ದೆ ತಾರಕನಿಗಾಗಿ, ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಎಲ್ಲ ಕೊಂದೆ ನೀನು ನನ್ನನ್ನು ಸಂಹರಿಸಿದೀಯಾ? ಇದ ನೋಡು. ಸ್ವಾಮಿಗಳೇ, ಮಹಿಷಿಯ ಸಂಹಾರದಿಂದ ಸಂತುಷ್ಟನಾದ ದೇವೇಂದ್ರ ಹುಲಿಯ ರೂಪದಲ್ಲಿ ಮಣಿಕಂಠನಿಗೆ ವಾಹನವಾಗುತ್ತಾನೆ. ಹೀಗೆ ಲೋಕಕಂಟಕಳಾಗಿ ಮೆರೆದ ಮಹಿಷಿಯನ್ನು ಸಂಹಾರ ಮಾಡಿ ಶಾಪ ಮುಕ್ತಳನ್ನಾಗಿಸಿ ಮಾಳಿಗೆ ಪುರತ್ತಮ್ಮೆಯಾಗಿ ತನ್ನ ದಿವ್ಯ ಸಾನ್ನಿಧ್ಯಗಳು ನೆಲೆಯಾಗಿಸುವುದು. ಸ್ವಾಮಿಗಳೇ, ಅಯ್ಯಪ್ಪನ ದಿವ್ಯ ದರ್ಶನವನ್ನು ಮಾಡೋಣ. ಚಿತ್ರದ ನಿರ್ಮಾಣ ಮತ್ತು ನಿರ್ವಹಣೆ ವನ ಆರ್ಟ್ಸ್ ಕಲ್ಲರ್. ಗಣೇಶೋತ್ಸವದ ಅದೇ ರೀತಿ ತನು ಮನಧನಗಳಿಂದ
ಸಹಕರಿಸಿದಂತಹ ನಮ್ಮ ಈ ಸಂಸ್ಥೆಗೆ ಸಹಕರಿಸಿದಂತಹ ಎಲ್ಲ ಸೇವಾ ಸಮಿತಿ ಗಣೇಶ ಸೇವಾ ಸಮಿತಿ ಪರವಾಗಿ ಕುಂದೂರದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಕೋಟೆಕಾರು ನಮ್ಮ 47 ವರ್ಷದ 3 ದಿನದ ಕಾರ್ಯಕ್ರಮಗಳಿಗೆ ಸಂಪೂರ್ಣ ರೀತಿಯಲ್ಲಿ ಧನಗಳಿಂದ ಸಹಕರಿಸಿದಂತಹ ಎಲ್ಲ ಭಗವದ್ಭಕ್ತ ಬಾಂಧವರಿಗೆ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ವತಿಯಿಂದ ತುಂಬ ಹೃದಯದ ಕೋಟೆಕಾರು ಬೀರಿ 47 ವರ್ಷದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸ್ವಾಗತವನ್ನು ನೀಡಿದಂತಹ ಉಚ್ಚಿಲ ಪರಿಸರದ ಎಲ್ಲ ಭಗವದ್ಭಕ್ತ ಬಾಂಧವರಿಗೆ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ ಸಾರ್ವಜನಿಕ ಗಣೇಶೋತ್ಸವಕ್ಕೆ ವಿದ್ಯಾರ್ಥಿ ಮಂಡಲ ಉಚ್ಚಿಲ ಇದರ ಎಲ್ಲ ಸರ್ವ ಸದಸ್ಯರಿಗೆ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ನಮ್ಮ ಸಮಿತಿಯ ಗೌರವ ಸಾರಾದಲ್ಲಿ ಚಂದ್ರಶೇಖರ್ ಉಚ್ಚಿಲ್ ಇವರಿದ್ದಾರೆ. ಇವರಿಗೂ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೂ ಇವರ ಮನೆಯವರಿಗೂ ಸಾರ್ವಜನಿಕ 47 ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 3 ದಿನಗಳಲ್ಲಿ ನಮ್ಮೊಂದಿಗೆ ಇದ್ದು ನಮ್ಮೊಂದಿಗೆ ಈ ಒಂದು 3 ದಿನದ ಸೇವೆಯಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಚಂದ್ರಶೇಖರ್ ಉಚ್ಚಿಲ್ ಮತ್ತು ಮನೆಯವರು ಎಲ್ಲರಿಗೂ ಸಾರ್ವಜನಿಕ ಉಚ್ಚಿಲ ಪರಿಸರದ ಎಲ್ಲ ಭಗವದ್ಭಕ್ತ ಬಾಂಧವರಿಗೆ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ತಾರಕಾಸುರನನ್ನು ಎದುರಿಸಿದ್ದು ಸಂಹರಿಸಿದ್ದು ನಾನು ಹುಟ್ಟಿದ್ದೆ ನಿನಗಾಗಿ. ನೀನು ನನ್ನನ್ನು ಸಂಹರಿಸಿದೆಯಾ? ಇದು ನೋಡು. ತನ್ನ ದಿವ್ಯ ಸಾನ್ನಿಧ್ಯದಲ್ಲಿ ನೆಲೆಯಾಗಿಸುವ ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಸಂಪೂರ್ಣ ಸಹಕಾರ ನೀಡಿದಂತಹ ಸ್ನೇಹ ಸಂಗಮದ ಎಲ್ಲ ಯುವಕ ವೃಂದಕ್ಕೆ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಈಗ ನಮಗೆ ಸ್ವಾಗತವನ್ನು ನೀಡುತ್ತಿದ್ದಾರೆ ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರದ ಸದಸ್ಯರು. ಈ ಒಂದು ಸಾರ್ವಜನಿಕ ದೇವಿಸುತ್ತಾನೆ ನಾಗಭೂಷಣ ದೇವಿಸುತ್ತಾನೆ ನಾಗಭೂಷಣ ಪ್ರಿಯನೇ ಕಟಿಯ ಸೂತ್ರದ ಕೋಮಲಾಂಗನೆ ಕಟಿಯ ಸೂತ್ರದ ಕೋಮಲಾಂಗನೆ ಕರ್ಣಕುಂಡಲದಾರನೆ ಕರ್ಣಕುಂಡಲದಾರನೆ सिद्धिविनायक शरणु विद्याप्रदायक
ಪಾಟಿಸುತ್ತಿಗರು ಲಕ್ಷ ಲಕ್ಷ ದೀಪ ಹಚ್ಚಿ ನಿನ್ನ ಸೇವೆ ಮಾಡಲೆಂದು ಗುಡಿಯ ಮುಂದೆ ನಿಂತಿಗರು ಕಂದ ಸ್ವಾಮಿ ಕುಕ್ಕೆ ಸುಪ್ರಮುಕ್ತಿಯನ್ನು ಬೇಡಲೆಂದು ನಿನ್ನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೀರಿ ಈ ಮಣ್ಣು ಮನಪಂಡಿನ ಘಟನೆ ದೇವರ ಗದ್ದರದ ಅಜನೆ ಇಂಚ ಕೀಳದಾಂಡ ಬಲವಾಯಿನ ಕಾರಣ ಕೊಡು ಓ ದೈವಲೇ ಓ ಮಣಿಮಂಚಡು ಕುಳಿತಿನ ಮಾಯ ದೃಷ್ಟಿದ ತಗೆತಂಗಡಿ ಸತ್ಯವೇ ಮಕ್ಕಳೇ ನಿಕ್ಕನ ಗಡ್ಗರದ ಅಜನಿಗೆ ಕಾರಣವಾಯಿನ ಸಂಗತಿನ ನಿಕ್ಕನ ಅವತಾರ ರೂಪಡು ತೋಜಾದು ಕೊರ್ಲೆ ಮೋಸ ವಂಚನೆ ಅನ್ಯಾಯ ಅಧರ್ಮದಿಂದಿನ ಈ ಕಲಿಯುಗದ ಕಾಲಡು ನರಮಾನಿ ಮಲ್ತಿನ ಅಪಚಾರ ತೂಯನ ಭಯಭಕ್ತಿಗೆ ಭಕ್ತಿರೇತ್ರೆ ಒಪ್ಪಿಸಾಯಿನ ಬಂಗಾರದ ಗದ್ದರನು ಆ ಕಾಳಿಂಗ ಬಲ್ಯಾಯ ಮೋಸಡು ಕಂಡದ ಕೊನೆಯೇ ಅಂದಣ್ಣ ಆನಿ ಕಾರಣಿಗೆ ಹುಟ್ಟಿದ ಇಂಕನ ಜಾಗಿನ ಅನ್ಯಾಯಡು ತನ್ನ ಕೈತಲೆಯ ಮಲ್ತಿನ ಆ ಒಂದು ಬಲ್ಯಾಯ ನಮಗೆ ಈ ಕಾಳಿಂಗ ಬಲ್ಯಾಯ ಅಮ್ಮೆ ಮಲ್ತಿನ ತಪ್ಪು ಶಿಕ್ಷೆ ಅನುಭವಿಸಿದ ತೊದಲ ತಪ್ಪು ಸಾಧನೆ ನಡೆತೊಂದಿಲ್ಲೇ ಆಯ್ಗೆ ಸರಿಯಾಯಿನ ಶಿಕ್ಷೆ ಆವಡು ಪಂಚದ ರೋಂಬುಡು ಈ ದುಂಬೋಲ ಮಾಯಕದ ರೋಂಬುಡು ಸತ್ಯದ ಚೀಟಿಗೆ ಬರ್ತೊಂದು ಯಾನಿನ್ನ ಪಿರಾವಳಿ ಬರ್ತೆ ನಾದೊಂದು ನಡುರಾತ್ರಿ ಗಗ್ಗರದ ಶಬ್ದ ಕೇಳೊಂದು ಗಗ್ಗರದ ಅಜನಡಿ ನನ್ನ ಪೋಡಿ ಪಾವಂದುಲ್ಲ ಗಗ್ಗರದ ಅಜನಡಿ ನನ್ನ ಪೋಡಿ ಪಾವಂದುಲ್ಲ ಉಂದಕ್ಕೆ ಮಾತ್ರ ಪೋಡಿ ನಾಯೇ ಈ ಕಾಳಿಂಗ ಬಲ್ಯಾಯತ್ತೆ ಆನಿಯನ್ನ ಅಮ್ಮನ ಕಾವಂದ ಬಲ್ಯಾಯೇ ಉನ್ಮೆಯ ದೈವದ ಜಾಗದ ಕೈವಶ ಮಂಚನೇಕೆ ರಾತ್ರಿ 6 ಜಟ್ಟಿನಲ್ಪ ಹುಚ್ಚು ಬರ್ತದೆ ಸುತ್ತಿಗೆ ಒಂದು ಮೂರದಕ್ಕೂ ಬಂದಿನ ಸುದ್ದಿ ಆಂಡ ಯಾನು ಯಾಪದವನ್ನು ನಂಬೈ ಆ ದೈವದ ಮಿತ್ತು ನಂಬಿಕೆ ಚಾಂದಿನೆಟ್ಟೆ ಯಾರು ಮೀರಿ ನಿಂತ್ಕೊನ ಈ ಬಂಗಾರದ ಗದ್ದರನ್ನು ಕಂಡಿದ್ದೀನಿ ಯಾರು ಯಾನು ಕಾವಂದ ಬಲ್ಯಾಯ ನಮಗೆ ಕಾಳಿಂಗ ಬಲ್ಯಾಯ ಯಾನು ಹುಡುಗಿಲ್ಲ ಹುಡಯೇ ಆ ದೈವನು ಆ ರೂಪದ ಗೊತ್ತಿಲ್ಲ ಈ ಬಂಗಾರದ ಗದ್ದರನು ಕೊರೆಯೇ ಪಂಚಿದ ರೂಪ ಒಂದು ದೈವದ ಕಾರಣಕ್ಕಂತೆ ಬಾದನು ಏನನ್ನು ಭ್ರಮೆ ಮರ್ತದೆ ಬೋಡಿಗೆ ಕಟ್ತಾ ಇದೆ ಮಲ್ತಿನ ಕುತಂತ್ರ ಅಂಡ ಈ ಕಾಳಿಂಗ ಬಲ್ಯಾಯ ವಾ ಕುತಂತ್ರಗಳ ಬೋಡಿಯಾಯ ಈ ಬಂಗಾರದ ಗದ್ದರನು ಯಾರು ಕೊರೆಯೇ ಬಿಟ್ಟನೆ ಈ ಕಲಿಗಡೆ ಈ ಪಂಚಿದ ರೂಪನು ಎನ್ನ ಬಲಿಷ್ಠವಾದ ಕೈಗೆ ಪ್ರೊಜೆಕ್ಟ್ ದಕ್ಕುವೆ
ಬಾಂಧವರಿಗೂ ಅದೇ ರೀತಿ ಸಂಘ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೂ ಸಾರ್ವಜನಿಕ ಗಣೇಶ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ 3 ದಿನಗಳ ಕಾಲ ನಮ್ಮೊಂದಿಗೆ ಸಹಕರಿಸುತ್ತಾ ಕೇಂದ್ರದ ಅಷ್ಟಸಿದ್ಧಿಗಳ ಒಡೆಯ ಗಣಪತಿ ಒಲಿಯಲು ಮನುಜರ ಮಹೋನ್ನತಿ ನಗುವುದು ಎಲ್ಲೆಡೆ ಸುಂದರ ಪ್ರಕೃತಿ ಪ್ರಗತಿ ಹೊಂದುವುದು ಭಕುತರ ಸಂತತಿ ಅಷ್ಟಸಿದ್ಧಿಗಳ ಒಡೆಯ ಗಣಪತಿ ಒಲಿಯಲು ಮನುಜರ ಮಹೋನ್ನತಿ ನಗುವುದು ಎಲ್ಲೆಡೆ ಸುಂದರ ಪ್ರಕೃತಿ ಪ್ರಗತಿ ಹೊಂದುವುದು ಭಕುತರ ಸಂತತಿ ಅಷ್ಟಸಿದ್ಧಿಗಳ ಒಡೆಯ ಗಣಪತಿ ಒಲಿಯಲು ಮನುಜರ ಮಹೋನ್ನತಿ ಯೋಗಿಗೆ ದೊರೆಯುವುದು ಯೋಗ ಸಿದ್ಧಿ ಭೋಗಿ ಹೊಂದುವನು ಭೋಗ ಸಿದ್ಧಿ ಯೋಗಿಗೆ ದೊರೆ ಗೋವಿಂದ